ಆ ದಿನ ಅನ್ಕೊಂಡೆ ನನ್ ಕತೆ ಮುಗೀತು ಅಂತ. 5 ಸಲ ಟಾಯ್ಲೆಟ್ಗೆ ಹೋಗಿದ್ದೇನೆ ಭಯದಲ್ಲಿ. ವೀಕ್ಷಿತ ಸ್ಟ್ರಾಂಗ್ ಬೈಗಳು ನನಗೆ, ಎಷ್ಟು ಬೈಗಳು, ಎಷ್ಟು ಜಗಳ. ಅಯ್ಯೋ ದೇವರೇ, ಸೊ ಅದೆಲ್ಲ ಕಟ್ ಮಾಡೋಣ. ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ಆ್ಯಕ್ಚುಲಿ ನನ್ನ 3 months ಪ್ರೆಗ್ನೆನ್ಸಿ ಜರ್ನಿ ಹೇಗಾಯ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಅಜ್ಜಿ ಇಬ್ರು ಅಜ್ಜಿ 3 ಜನ ಅಜ್ಜಿ ಅಂದ್ರು. ಫಸ್ಟ್ 1 ವಾರ ಅಲ್ಲ, ಫಸ್ಟ್ 1 month ನನಗೆ ಏನೂ ಸಿಂಪ್ಟಮ್ಸ್ ಇರಲಿಲ್ಲ ಆಯ್ತಾ, ನನಗೇನೂ ಗೊತ್ತೇ ಆಗಿರಲಿಲ್ಲ. ಆಮೇಲೆ ಶುರುವಾಯಿತು 1 ವಾರ ನನಗೆ ಹುಷಾರಿಲ್ಲ. ಆಮೇಲೆ ನಾನು ಫುಲ್ ಆಕ್ಟಿವ್ ಆಗಿದೆ ಆಯ್ತಾ. ನನಗೆ 3 months ಕಷ್ಟನೇ ಅನಿಸಿಲ್ಲ ಪ್ರೆಗ್ನೆನ್ಸಿನಲ್ಲಿ, ಚೆನ್ನಾಗಿತ್ತು. ಬೆಳಗ್ಗೆ ಬೇಗ ಎದ್ದೇಳ್ತಾ ಇದೆ 5 ಗಂಟೆಗೆ. 3 months ಕಷ್ಟ ಆಗ್ಲಿಲ್ಲ, ಒಂಜಿ ತಿಂಗಳು ಕಷ್ಟ ಆಗ್ತದೆ. 3 month ಅಲ್ಲ ಆವಡತ್ತ ಈತೆ ಪಡಿ 3 month ಕಷ್ಟನೇ ಆಗ್ತದೆ ಅಂತ. ಕಷ್ಟ ಆಗ್ಲಿಲ್ಲ ನನಗೆ. ಯಾಕೆ ಕಷ್ಟ? ನಾನು ಕಷ್ಟ ಪಟ್ಟಿದ್ದು ಉಂಟು ಈ ಹುಡುಗಿಗೋಸ್ಕರ. ಎಷ್ಟು ಕಷ್ಟ ಪಡ್ತಿದ್ದಾರೆ. ನಾನು ಗಂಜಿ ತಿನ್ಬೇಕು, ನೀನ್ ತಿನ್ಬೇಕು, ಎಡಿ ನಾನು ವಾಪಸ್ ಮಾಡ್ಲಿಲ್ಲ ಬಿಟ್ರೆ. ಅಯ್ಯೋ ದೇವರೇ, ನಾನೇ ಪ್ರೆಗ್ನೆಂಟ್ ಅನ್ನೋ ತರ ಆಗಿತ್ತು ನನಗೆ. ಅಲ್ಲ ನಾನು ಸ್ಟ್ರಾಂಗ್ ಅಂತ ಅವ್ರಿಗೆ ಸುಳ್ಳು ಅಂಚ ಬಂದ್ಬಿಟ್ಟು ಚೀಪಲ್ಲ, ಸುಳ್ಳು ಬಂದ್ಬಿಟ್ಟು ವಾಮಿಟ್ ಆಗ್ತಾ ಇದೆ ನನ್ಗೆ ಅಂತ ಹೇಳ. ಇಲ್ಲ ಅವಳು ಆತರ ಹೇಳುದಿಲ್ಲ, ಸತ್ಯ ಹೇಳ್ಬೇಕು. ನಾನು ಬೇರೆ ಲೇಡೀಸ್ ಯಾರು ನೋಡ್ತಾರೆ ಅವ್ರಿಗೆ ಮಾದರಿ ಆಗಿರ್ಬೇಕಲ್ಲ, ಅವ್ರಿಗೆ ಅಂದ್ರೆ ಧೈರ್ಯ ತುಂಬಬೇಕಲ್ಲ, ಪ್ರೆಗ್ನೆನ್ಸಿನಲ್ಲಿ ಏನು ಆಗಲ್ಲ ಅಂತ. ನಿಜನ ಅಂದು ಯಾನಮ್ಮಜ್ಜಿ ಆತರ ಯಾಕಂತ ಇದ್ದದನ್ನಿದ್ದಾಗ ಹೇಳ್ಬೇಕು. ಇಲ್ಲ 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 ಎದುರ್ತಾರೆ ಅಂತ ಎದುರುಗಲ್ಲ, ಇದ್ದದನ್ನಿದ್ದಾಗ ಹೇಳ್ಬೇಕು. ಯಾಕೆ ಸುಳ್ಳು ಹೇಳ್ಬಾರ್ದು ರೇಣುಕ? ಯಾಕಂದ್ರೆ ನಾನ್ ನೋಡಿದ ಪ್ರಕಾರ ಅಯ್ಯೋ ಅವಳು ಈ ತರ ಮಾತಾಡ್ಬಾರ್ದು. ಸೊ ಅದೆಲ್ಲ ಕಟ್ ಮಾಡೋಣ. ಏನ್ ಗೊತ್ತಾ, ಸುಮ್ಮನೆ ಹೋಗಿ ಪಾಪ ಅವಳ ಆಸೆ ಅವಳೇನೋ ಮಾತಾಡಿದ್ರು. ಇಲ್ಲ, ಅದು ಸುಳ್ಳು ಹೇಳಿಕೆ ನಾನು ಬಿಡುತ್ತೇ ಇಲ್ಲ. ಅಲ್ಲ, ಅವಳು ಬೇರೆಯವ್ರಿಗೆ ಒಂದು ಧೈರ್ಯ. ಸತ್ತು ಬದುಕಿದ್ದೇನೆ, ಸತ್ತು ಬದುಕಿದ್ದೇನೆ. ನೀನ್ ಕಲ್ತಿರ ಮಾಡಿದ್ರೆ ಅವಳಂದ್ರೆ ವೀಕ್ಷಿತ ಸ್ಟ್ರಾಂಗ್. ಇಲ್ಲ ಇದೇನು ಉಲ್ಟಾಗಿದೆ ಇವತ್ತು ಈ ಹುಡುಗಿದ ಕತೆ. ಯಾಕೆ ಈ ಹುಡುಗಿ ಈ ತರ ಮಾತಾಡ್ತಾರೆ ಇವತ್ತು? ಒಂದ್ ದಿವಸ ನಾವು ಹಾಸ್ಪಿಟಲ್ಗೆ ಹೋಗಿತ್ತು, ಅದು ಇನ್ಸಿಡೆಂಟ್ ಎಣಿಸಿದ್ರೆ ನನ್ಗೆ ಈಗ ಸಹ ಭಯ ಆಗ್ತಾ ಉಂಟು. ನಾನು ಎಷ್ಟು ಸಲ ಟಾಯ್ಲೆಟ್ಗೆ ಹೋಗಿದ್ದೇನೆ ಹೇಳ್ತೇನೆ, 5 ಸಲ ಟಾಯ್ಲೆಟ್ಗೆ ಹೋಗಿದ್ದೇನೆ ಭಯದಲ್ಲಿ. ಇವಳು ವಾಂತಿ ಮಾಡಿದ್ ನೋಡಿ ನಾನು 5 ಸಲ ಹಾಸ್ಪಿಟಲ್, ಫಸ್ಟ್ ಟೈಮ್ ಚಿನ್ಮಯ್ ಹಾಸ್ಪಿಟಲ್. ಆ ದಿನ ಅನ್ಕೊಂಡೆ ನನ್ ಕತೆ ಮುಗೀತು ಅಂತ. ಯಾಕಂದ್ರೆ ನಂಗೆ ಏನು ಮಾಡಕ್ ಆಗ್ತಿರ್ಲಿಲ್ಲ, ರಕ್ತ ಎಲ್ಲ ಬರ್ತಾ ಇತ್ತಲ್ಲ. ರಕ್ತನೇ ಇಲ್ಲಿ ಮಾಡ್ತಿದ್ದದವಳು. ನನ್ಗೆ ಸಹ ಭಯ ಆಯ್ತು. ದೀಪು ಇಲ್ಲ ಏನು ಆಗುದಿಲ್ಲ, ಇಲ್ಲ ಅದು ಮಾಮೂಲಿ. ಮತ್ತೆ ಇವಳು ಅಳುದೇ, ಇವಳಿಗೆ ಅಲ್ಲಿ ಗ್ಲೂಕೋಸ್ ಹಾಕ್ಸಿದ್ದಾರೆ ರೇಣುಕಾ. ನಾನು ಟಾಯ್ಲೆಟ್ ಹುಡುಕ್ತಾ ಇದ್ದೇನೆ ಅಲ್ಲಿ. ನಿಜ ಮಾರ್ನಿಂಗ್ ಸಿಕ್ನೆಸ್ ಇತ್ತಾ? ಇಲ್ಲ ಇಲ್ಲ, ನಂಗೆ ಸುಳ್ಳು ಬಂದಡ. ಓ ಮಾರ್ನಿಂಗ ಅವಳು ಎದ್ದು ಬರುದೇ ನನ್ಗೆ, ಅಮ್ಮ 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 ತಿಂಡಿ ಬೇಕು. ರೇಣುಕಾ ಬೆಳಿಗ್ಗೆ ಅವಳ ಅವಸ್ಥೆ ನೋಡ್ಬೇಕಿದ್ದು. ದೀಪು ಮೊನ್ನೆ ಆಕ್ಷನ್ ಮಾಡಿ ತೋರಿಸ್ತಿದ್ದ. ಹೌದಾ? ನಾನಂತೂ ಎಲ್ಲಾ ನೋಡ್ತಿದ್ದೇನೆ, ಅಮ್ಮ ಅಲ್ವಾ. ದೀಪು ಸಮೇತ ಅದನ್ನ ನೋಡ್ಕೊಂಡು ಸುಮ್ನೆ ಕೂತಿದ್ದ. ಮೊನ್ನೆ ಇವಳು ಕೇಳಿದ್ಲು, ದೀಪು ನಾನು ಬೆಳಿಗ್ಗೆ ಹೆಂಗ್ ಮಾಡುದು? ದೀಪು ನಂಗೆ ಎಷ್ಟು ನಗು ಬಂತು ಗೊತ್ತಾ ಮೊನ್ನೆ. ಅವನು ಎಲ್ಲ ಏನ್ ಗೊತ್ತಾ, ನಮ್ ತರ ಮಾತಾಡಲ್ಲ ಜಾಸ್ತಿ, ಅಂದ್ರೆ ಎಲ್ಲ ಏನೋ ಮಾರ್ನಿಂಗ್ ಸ್ವೀಟ್ನೆಸ್ ಇಲ್ಲ. ಆದ್ರೆ ನನಗೆ ಎಲ್ಲ ನಾನೇ ವಾಮಿಟ್ ಮಾಡಿದ್ದು. ಸ್ವಲ್ಪ ಇತ್ತು, ಸ್ವಲ್ಪ ಇದ್ದಿಲ್ಲ, ತುಂಬಾ ಇತ್ತು. ಇದ್ದದನ್ನ ಇದ್ದಾಗ ಹೇಳ್ಬೇಕು, ಆದ್ರೆ ಇನ್ನು ಕಮ್ಮಿ ಆಗ್ಬೋದು. ನೀವು ಹಂಗೆ ನೋಡೋ, ನಮ್ಮ ಹುಡುಗಿ ಸುಳ್ಳಾಗ್ತಾಳೆ. ಇಲ್ಲ ಇಲ್ಲ, ಅವಳು ಯಾವ್ದು ಸುಳ್ಳು ಮಾತಾಡ್ತಾಳೆ. ಅದಕ್ಕೆ ನಾನು ಯಾಕೆ ಈ ತರ ಹೇಳುದು? ಇವಾಗ ಹಾಸ್ಪಿಟಲ್ ಅಲ್ಲಿ ಕೇಳಿದ್ದಾರೆ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಶೇರ್ ಮಾಡಿ, ತುಂಬಾ ಜನ ತಾಯಂದ್ರ ಆಗ್ಬೇಕು. ಈ ತರ ಸುಳ್ಳು ಹೇಳಿ ಜರ್ನಿ ಶೇರ್ ಮಾಡುದು, ಈ ತರ ಸುಳ್ಳು ಸುಳ್ಳು ಜರ್ನಿ ಶೇರ್ ಮಾಡ್ಬೇಕು. ಸತ್ಯ ಹೇಳ್ಬೇಕು, ಇದನ್ನ ಇದ್ದಾಗ ಹೇಳ್ಬೇಕಲ್ಲ. ಸ್ವಲ್ಪ ಸತ್ಯ ಹೇಳೋಣ, ಸ್ವಲ್ಪ ಇಲ್ಲ. ಯಾಕಂದ್ರೆ ರೇಣುಕಾ ನಾನು ನೋಡಿದ ಪ್ರಕಾರ ಸ್ವಲ್ಪ ಅಲ್ಲ ಅದು,
ಸೊ ನಾನು ನಿಮ್ಗೆ ಫಸ್ಟ್ ಇಂದ ಹೇಳ್ತೀನಿ ಆಯ್ತಾ, ನನಗೆ ಒಂದ್ ಸ್ವಲ್ಪ ಮಾರ್ನಿಂಗ್ ಸಿಕ್ನೆಸ್ ಇತ್ತು. ಈ ಪೊಣ್ಣು ಸ್ವಲ್ಪ ತುಂಬಾ ಇತ್ತು. ಆಯ್ತು ಸರಿ, ಆಯ್ತು ತುಂಬಾ ಇತ್ತು. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ನೀವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು. ಹೌದು, ಸ್ಟ್ರಾಂಗ್ ಆಗಿರ್ಬೇಕು. ಹೆಣ್ಮಕ್ಳು ಯಾವತ್ತೂ ಸ್ಟ್ರಾಂಗ್, ನಾವು ಸ್ಟ್ರಾಂಗ್ ಇಲ್ಲ. ನಾವು ಯಾವ ಇವಳು ಈ ತರ ಮಾತಾಡುದಿಲ್ಲ ರೇಣುಕಾ. ಅಲ್ಲ ನನಗೆ ಗೊತ್ತವಳು ಸುಮ್ಮನೆ ಹೇಳೋದಿಲ್ಲ ಅಂತ. ಹೌದು, ಸದ್ಯ ಹೇಳ್ಬೇಕಲ್ಲ. ತುಂಬಾ ನೀವೆಲ್ಲ ಕೇಳ್ತಾ ಇದ್ರಿ ನಾನು ಹೆಂಗೆ ಡೈಲಿ ಏನ್ ಮಾಡ್ತಾ ಇದ್ದೆ ಅಂತ. ನನಗೆ ತುಂಬಾ ಜವಾಬ್ದಾರಿ ಇತ್ತು ಮನೆಯಲ್ಲಿ. ಸೊ ನನಗೆ ತುಂಬಾ ಜವಾಬ್ದಾರಿ ಇತ್ತು ಮನೆಯಲ್ಲಿ. ದೀಪನ ಬೆಳಿಗ್ಗೆ ಕಳಿಸ್ಬೇಕು, ಅವರ ತಿಂಡಿ ಬೇರೆ. ಇಲ್ಲ, ದೀಪ ನೋಡುದೇ ನೋಡಿ ಇದು ಎದ್ದು ಬರ್ 9 ಗಂಟೆಗೆ. ದೀಪ ನೋಡುದು ಇಲ್ಲ, ಇದು ನಂಬುದು ಹೇಗೆ? ಎಲ್ಲ ತರ ನೀವು ಮಾಡಿದಂತಾನೆ ದೀಪ ರೆಡಿ ಮಾಡ್ಬೇಕಂತೆ. ಅಂದ್ರೆ ನಾನು ಪ್ರತಿದಿನ 6 ಗಂಟೆಗೆ ಎದ್ದೇಳಲೇಬೇಕಿತ್ತು. ನಿಜ, ನಮ್ ಡಾಕ್ಟರ್ ಸಂಧ್ಯಾ, ಇದು ಗೋಲ್ಮಲ್ ಆಗಿದೆ, ಬದಲಾಗಿದೆ ಅಂತ. ದೀಪ ಏನಾದ್ರು ಟ್ಯಾಬ್ಲೆಟ್ ದೀಪ ಬಂತೇರ ಆ ಡಾಕ್ಟರ್ ಅಂತ ಅವ್ರ ಮರ್ಯಾದೆ ಹೋಗಲ್ಲ. ಎಲ್ಲದೀರಿ ಹೇಳ್ತೆ ದೀಪ ಆತರ ಸುಳ್ಳು ಕೊಡುದೇ ಇಲ್ಲ. ಒಂದ್ ಹೇಳ್ತೀನಿ, ವೀಕ್ಷಿಸಿದ್ರೆ ಏನಾರು ಒಂದ್ ಹೇಳ್ತಾಳೆ ಅಂದ್ರೆ ಅದಕ್ಕೆ ಏನಾರು ಒಂದು ರೀಸನ್ ಇರುತ್ತೆ, ಅದಕ್ಕೆ ಅವ್ಳು ಹೇಳ್ತಾಳೆ. ನೀವು ಸುಮ್ಮನೆ ನೀವು ಕಷ್ಟಪಟ್ಟರು ಪರವಾಗಿಲ್ಲ, ಅವಳಿಗೆ ಏನೋ ಒಂದು ರೀಸನ್ ಇದೆ ಅದಕ್ಕೆ ಹೇಳ್ತಾಳೆ. ಅದನ್ನ ನಾವು ಅರ್ಥ ಅವ್ರಿಗೆ ನೀವು ನಿಮ್ ಕರ್ತವ್ಯ ಮಾಡಿದಿರ, ಜಾಸ್ತಿನೇ ಮಾಡಿದ್ರ. ಅವಳಿಗೆ ಹೊಟ್ಟೆ ಇಲ್ದೇನೆ ಅವ್ಳು ಮಾಡಲ್ಲ, ಅವ್ಳು ಸುಳ್ಳು ಹೇಳೋದು ಇಲ್ಲ. ಅಲ್ಲ, ನಾನ್ ಸರಿ ಇಲ್ವಾ? ನಾನೇ ಸರಿ ಇಲ್ವಾ? 6 ಗಂಟೆಗೆ ಹೇಳುದು. ನಾನು ಇಳಿದ 6 ಕಾಲಕ್ಕೆ, ಯಾವಾಗ 6 ಗಂಟೆಗೆ? ಪಾಪ ಅವ್ಳು ಖುಷಿಗೆ ಏನೇ ಮಾಡಿ ನಿಮ್ ಕರ್ತವ್ಯ ನೀವು ಮಾಡಿದ್ರೆ, ಇಲ್ಲ ಅಂದ್ರೆ ಅದನ್ನ ದೇವ್ರಿಗೆ ಗೊತ್ತಿರ್ತಾರೆ. ದೀಪಿಗೆ ರೆಡಿ ಮಾಡ್ಬೇಕು. ಹೆಣ್ಮಕ್ಳು ಕಷ್ಟ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ನಾನು ಒಂದು ಹೇಳ್ತೀನಿ, ನೀವು ಅಪ್ಪ ಅಮ್ಮ ಅತ್ತೆ ಮಾವ ಯಾರ ಮೇಲೇನೂ ಡಿಪೆಂಡ್ ಆಗಬೇಡಿ. ನೀವು ನಿಮ್ಮ ಯಜಮಾನ್ರು, ಅವ್ರಿಗೆ ನಿಮ್ಗೆ ಏನಾದ್ರೂ ಆದ್ರೆ ಅವ್ರು ಇರ್ತಾರೆ ಪಕ್ಕದಲ್ಲಿ. ಸೊ ಹಾಗಾಗಿ ಯಾರು ಬರಬೇಕು ಅನ್ನೋ ಆಸೆ ಇರ್ಬೇಡಿ. ಅಮ್ಮ ಅವರಾಗೆ ಬಂದಿದ್ದಾರೆ ಇಷ್ಟಪಟ್ಟು. ಸೊ ಅಲ್ಲ, ನಂಗೆ ಕನ್ಸು ಬಿದ್ದಿಲ್ಲ ನನ್ನ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅಲ್ವಾ? ಅಲ್ಲ, ಅಂದ್ರೆ ನಾವು ವಿಷಯ ತಿಳಿಸಿದ್ಮೇಲೆ ಬೈದಿಲ್ಲ. ವಿಷಯ ತಿಳಿಸಿದ್ಮೇಲೆ ಬರ್ಲೇಬೇಕಲ್ವಾ? ನನ್ಗೊಂದು ನೋಡ್ಬೇಕಂತ ಆಸೆ ಅಲ್ವಾ ಮಗಳು ಪ್ರೆಗ್ನೆಂಟ್ ಆದ್ನಂದ್ರೆ. ನೋಡಿ, ಮಮ್ಮಿಗೆ ಅಲ್ಲಿ ಏನೂ ಇರ್ಲಿಲ್ಲ. ಅಮ್ಮ ಅಪ್ಪ ಇಬ್ರೆ ಅಲ್ಲಿ ಟೈಮ್ ಪಾಸ್. ನನ್ನ ಮಗಳು ಇರುದೇ ಇಲ್ಲಿ, ಹಾಗಾಗಿ ನಾನು ಓಡಿ ಬರ್ಲೇಬೇಕಲ್ವಾ ಅಷ್ಟೇ. ಇಲ್ಲ ಅಂದ್ರೆ ನಾನು ದೀಪ ಹೆಂಗಾದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೆ. ಬಿಕಾಸ್ ಅಡಿಗೆ ಇದ್ದಾರೆ, ಮನೆ ಕೆಲಸ ಇಲ್ಲ ಗೈಸ್, ಸುಳ್ಳು. ಒಂದು ಅಡಿಗೆ ತರದಿಲ್ಲ ಬೆಂಗಳೂರದ್ದು, ಪೂರ್ತಿ ಉಡುಪಿ ಅಡಿಗೆ ಇಲ್ಲ. ಇವಾಗ ನೋಡಿ, ನನಗೆ ಮೀನ್ ಸಾರು ಇಷ್ಟ ಇದೆ, ನಾನು ಕಲಿಬೇಕು ಅದನ್ನ. ನಾನು ಯೂಟ್ಯೂಬ್ ಇಂದ ನೋಡಿ ಕಲಿಬಹುದು. ನಾನು ಮಾಡ್ತಾ ಇದ್ದೆ ನನ್ನ ಪಾಡಿಗೆ. ಅದೇ ನೋಡಿ ಗೈಸ್, ಈಗ ನಾಳೆ ನಾವು ಹೋಗ್ಬೇಕಾಗ್ತದೆ ಲಗೇಜ್ ಎಲ್ಲ ಇಟ್ಕೊಂಡು. ಸೈಲೆಂಟ್ ಅವ್ರಿಗೆ ಓಟ್ಸ್ ಚೀಲ, ತರಕಾರಿ ಓಟ್ಸ್, ಇದನ್ನೇ ಎತ್ತಿಕೊಂಡು ಬರ್ಬೇಕು. ಓಡಿಸಿಲ್ಲ ಮಾಡಬೇಕು, ಇದಕ್ಕೆ ಕಿಚನ್ಗೆ ಬರ್ಲಿಕ್ಕೆ ಆಗುದಿಲ್ಲ. ನನಗೆ ಕಿಚನ್ಗೆ ಹೋಗಕ್ ಆಗ್ತಾ ಇದ್ದಿಲ್ಲ, ಕಷ್ಟ ಆಗ್ತಾ ಇತ್ತು. ನಾನು ನಿಜ ಅದು ಹೋಗ್ತೀನಿ, ಬಟ್ ನಾನು ಹೆಂಗಾದ್ರೂ ಬಟ್ಟೆ ಕಟ್ಕೊಂಡಾದ್ರೂ ಕಿಚನ್ಗೆ ಹೋಗಿ ಮಾಡ್ತಾ ಇದ್ದೆ. ನೀವು ಹಂಗೆ ಮಾಡಿ. ಏನು ಮಾಡಕ್ ಆಗಲ್ಲ, ಹಿಂಗ್ ಮಾಡ್ಕೊಂಡು ನೀವು ಅಡ್ಗೆ ಮಾಡ್ಬೇಕು. ನನ್ನ ಅಡ್ಗೆಯವ್ರು ನನಗೆ ಹೇಳ್ಕೊಟ್ಟಿರೋದು, ಅವ್ರಿಗೂ ಹಂಗೆ ಆಗ್ತಿತ್ತು. ಅವ್ರು ಹಿಂಗ್ ಕಟ್ಕೊಂಡು ಮಾಡ್ತಾ ಇದ್ರಂತೆ. ನಾನು ಅದನ್ನೆಲ್ಲ ಕಲ್ತ್ಕೊಂಡೆ ಅವರಿಂದ. ತುಂಬಾ ಕಲಿಯೋದು ಅಮ್ಮನೇ. ಯಾವ ಕಲ್ತಿದ್ದೀನಿ ಇವ್ರಿಬ್ರು ಎಕ್ಸ್ಪೀರಿಯನ್ಸ್ ಮೇಲೆ ಇವ್ರು ನಂಗೆ ಟಿಪ್ಸ್ ಹೇಳ್ಕೊಡ್ತಾ ಇದ್ರು. ಇವ್ರು ಖುಷಿಯಿಂದ ನಗ್ತಾ ಇದಾರೆ, ಅಂದ್ರೆ ನನ್ನ ಮಗಳು ಚೆನ್ನಾಗಿ ಪ್ರೆಗ್ನೆನ್ಸಿ ಆಯ್ತು ಅಂತ. ಸುಮ್ಮನಿರ್ತಾರ ಮಾಮಿ ಅಮ್ಮ ಎಲ್ಲ ಹೇಳ್ತಾ ಇದ್ರು ಪ್ರೆಗ್ನೆನ್ಸಿ ಅಲ್ಲಿ ಹಂಗಾಗತ್ತೆ ಹಿಂಗಾಗುತ್ತೆ. ನಾನು ಧೈರ್ಯದಿಂದ ಇದ್ದೆ. ಪ್ರತಿದಿನ ದೇವ್ರು ಹಾಡು ಕೇಳಿ ಯಾವ ಮನಸ್ಸು ಸಮಾಧಾನ ಆಗುತ್ತೆ, ಶಾಂತಿ ಆಗುತ್ತೆ. ಸತ್ಯ. ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಆಯ್ತಾ. ಆಮೇಲೆ ಪ್ರತಿದಿನ ತಿನ್ನಿ. ನಾನು ಡೈಲಿ 2 ಮೊಟ್ಟೆ ತಿಂತೀನಿ ಇವಾಗ.
ಇಲ್ಲ ಮೊಟ್ಟೆ ಎರಡೇ ದಿವ್ಸ ತಿಂದಿದ್ದು. ಅಲ್ಲ ಹೇಳುಗ ಸುಳ್ಳು ಮಾತಾಡಲ್ಲ. ಅಲ್ಲ ಅವಳಿಗೆ ಅಲ್ಲ, ಬೇರೆಯವ್ರು ಏನ್ ಹೇಳ್ತಾರೆ, ಇವರು ಈ ತರ ಇದ್ರು ಮೊಟ್ಟೆ ತಿಂತಿದ್ರು ತಿನ್ಲೇಬೇಕಂತ ಪಾಪ ಅವರು ವಾಂತಿ ಮಾಡಿ ಮಾಡಿ ಸಾಯ್ತಾ? ಇವಾಗ ಡೈಲಿ ದೀಪು ಹೇಳಿದ್ರು ಪ್ರೋಟೀನ್ ಬೇಕು ನನ್ನ ಮಗುಗೆ, ಅದು ತುಂಬಾ ಒಳ್ಳೇದಂತೆ ಬ್ರೈನ್ಗೆಲ್ಲ. ಸೊ ಪ್ರತಿದಿನ ಡ್ರೈ ಫ್ರೂಟ್ಸ್ ತಿನ್ನಿ. ನಾನೊಂದು ಕೈ ಇಡೀ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ. ಇಡೀ ಕೈ ಡ್ರೈ ಫ್ರೂಟ್ ಯಾವ ಡ್ರೈ ಅದು ಈಗ 3 ದಿವಸದಿಂದ ನೀರಲ್ಲಿ ಹಾಕಿದ್ದು 5 ಸಿಪ್ಪೆ ತೆಗೆದು ನಾನು ರೆಡಿ ಮಾಡಿಟ್ರೆ ಅಳಿಯ ಮಗಳು ತಿಂತಾರೆ. ಇಡೀ ಅಂತ ಇಡೀ ನೋಡಿ ಫನ್ ಫೈವ್ ಇದೆಲ್ಲ ಕಟ್ ಮಾಡಿ ಒಂದು ಕೈ ಇಡೀ ಫುಲ್ ಡ್ರೈ ಫ್ರೂಟ್ಸ್ ಬಂಡಲ್ಲಿ ಇಡೀ ಕೈ ಇಲ್ಲ, ಐತೆ ನೀವು ಬಣ್ಣ ಆದ್ರೆ ಎಲ್ಲ ಬರೀ ಸುಳ್ಳು ಐದೇ ಬಾದಾಮ್. ಆಮೇಲೆ ಡೈಲಿ 2 ಮೊಟ್ಟೆ ತಿನ್ನಿ ಅಂತ ತುಂಬಾ ಒಳ್ಳೇದು. ಏನೇ ಆಗ್ಲಿ ಕಷ್ಟ ಆದ್ರೂ ಇಲ್ಲಿ ವಾಂತಿ ಮಾಡಿ ಈ ಕಡೆ ಬಂದು ತೂರ್ಸಿ ಗೊತ್ತಾಯ್ತಾ? ಈ ಕಡೆ ವಾಂತಿ ಆದ್ರೆ ಈ ಕಡೆ ತೂರಿಸ್ಬೇಕು. ಆಮೇಲೆ ಮೋಷನ್ ಪ್ರಾಬ್ಲಮ್ ಎಲ್ಲ ಇರ್ತಿತ್ತು. ನಾನು ಏನ್ ಮಾಡ್ತಾ ಇದ್ದೆ, ಹಠ ಮಾಡಿ ಮಾತ್ರೆ ಎಲ್ಲ ಟೈಮ್ ತಗೋತಾ ಇದ್ದೆ. ಬಿಕಾಸ್ ಮಗು ಮುಖ್ಯ ಅಲ್ಲ, ನಾನು ತಾಯಿ ಆಗ್ತಾ ಇದ್ದೀನಿ, ಅದ್ರ ಆರೋಗ್ಯ ಬಗ್ಗೆ ನಾನು ಕಾಪಾಡಬೇಕು. ಸೊ ಎಷ್ಟೇ ಕಷ್ಟ ಆದ್ರೂ ಟ್ಯಾಬ್ಲೆಟ್ಸ್ ಬೆಳಿಗ್ಗೆ 4 ಬೆಳಿಗ್ಗೆ 2 ಸಂಜೆ 4 ನಾನೇ ಟೈಮ್ಗೆ ಎಲ್ಲ ತಗೊಂಡು ತಿಂತಾ ಇದ್ದೆ. ಪಾಪ ದೀಪು ಕೊಡುದು ಟ್ಯಾಬ್ಲೆಟ್ ಬೆಳಿಗ್ಗೆ ಸಂಜೆ. ಇಲ್ಲ ಅವ್ರು ಬೆಳಿಗ್ಗೆ ಅವನು ಕೈಯಲ್ಲಿ ತಂದು ಕೊಡುದು, ಪಾಪ ರಾತ್ರಿ ಸಹ ಕೈಯಲ್ಲಿ ತಂದು ಕೊಡುದು. ಇದು ಟ್ಯಾಬ್ಲೆಟ್ ಕೇಳಿ ಇದು ಕೊಟ್ಟರೆ ಸಹ ತಗೊಳ್ಳಿಕ್ಕೆ ರೆಡಿ ಇಲ್ಲ, ನಾನೇ ತಕೊಂಡು ಅವಳಿಗೆ ಕೊಡುದು. ಪಾಪ ಹೀಗೆ ಇಟ್ಕೊಂಡಿರ್ತಾನೆ, ಒಂದು 10 ನಿಮಿಷ ಇಟ್ಕೊಳ್ಬೇಕು ಹೀಗೆ, ಮತ್ತೆ ಹೀಗೆ ಮೆಲ್ಲ ಎಳಿತಾಳೆ. ಅಲ್ಲ ಅದು ಅಂದ್ರೆ ದೀಪು ಒಂದ್ 5 ಸತಿ ಕೊಟ್ಟಿದ್ದಾರೆ. ಇಲ್ಲ ದಿನ ಅವನೇ ಕೊಡುದು, ಗೊತ್ತು ಯಾವಾಗ್ಲೂ ಅವನೇ. ಹೌದು. ಅಲ್ಲ ಅದ್ ಏನ್ ಗೊತ್ತಾ, ನಾವು ಗಂಡನ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನ್ಬಾರ್ದು. ಅವ್ರ ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲ, ಅದು ಅವಳು ಹೇಳ್ತಿರಕ್ಕೆ ನಾವು ಏನ್ ಕೇಳ್ತಾ ಇದ್ದಾಳೆ ಅಂತ ಗಂಡಸ್ರಿಗೆ ಅರ್ಥ ಆಗಲ್ಲ ಎಲ್ಲ ಸಮಸ್ಯೆ. ನಾನು ಯಾವಾಗ್ಲೂ ಹೊಟ್ಟೆ ನೋವು ವಾಂತಿ ಬರ್ತಾ ಇದೆ, ನಾವು ಏನ್ ಮಾಡೋದಕ್ಕೆ ಸಾಧ್ಯ? ಅದಕ್ಕೆ ನಮಗೆ ಅರ್ಥ ಆಗ್ತದೆ. ಅದಕ್ಕೆ ನಾನಂತೂ ಹತ್ರನೇ ಇರ್ತೇನೆ. ಅಮ್ಮ ಇದ್ರು ಆಯ್ತಾ, ರಾತ್ರಿ ಒಂದು 11 ಗಂಟೆಗೆ ಬೆಡ್ರೂಮ್ಗೆ ಹೋಗ್ತಾಳೆ, ಬೆಳಿಗ್ಗೆ 9 ಗಂಟೆ ತನಕ ಅಲ್ಲಿ ಇರ್ತಾಳೆ. ಮತ್ತೆ ನಾನು ನನ್ನ ಮಗಳು ಒಟ್ಟಿಗೆ. ಆದ್ರೆ ಒಂದು ನಿಮ್ಗೇನೇ ಕಷ್ಟ ಇಲ್ಲಿ ಅಮ್ಮನ ಜೊತೆ ಅತ್ತೆ ಮಾವನ ಜೊತೆ ಹೇಳ್ಕೋಬೇಡಿ. ಬಿಕಾಸ್ ಅವ್ರಿಗೂ ಟೆನ್ಷನ್ ಆಗುತ್ತೆ, ಅವ್ರಿಗೆ ಏಜ್ ಆಗಿದೆಯಲ್ಲ. ಸೊ ನೀವು ನಿಮ್ದೇನೇ ಆ ತರ ಮಾಡ್ಬೇಡಿ ನೀವು, ಆಯ್ತಾ? ಅಮ್ಮನ ಜೊತೆನೆ ಹೇಳಿ ಫಸ್ಟ್. ನಿಮ್ದೇನೆ ಅಮ್ಮನ ಜೊತೆನೆ ಹೇಳ್ಬೇಕು ಫಸ್ಟ್, ಆಯ್ತಾ? ನಿಮ್ದೇನೇ ಟೆನ್ಷನ್ ಇರ್ಲಿ, ಅದು ನೀವು ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ, ಅಥವಾ ದೇವ್ರ ಹತ್ರ ಮಾತಾಡ್ಕೊಳ್ಳಿ, ಅಥವಾ ನಿಮ್ ಗಂಡನ ಜೊತೆ ಮಾತಾಡ್ಕೊಂಡು ಬಿಟ್ಬಿಡಿ. ಹೌದಾ? ದೇವ್ರು ಮಾತಾಡ್ತಾನೆ, ಯಾವ ಭಾಷೆ ಮಾತಾಡುದು ದೇವ್ರು? ಇಂಗ್ಲಿಷ್ ಇದೆಯಾ? ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ, ಬಾರ್ಡರ್ ಲೈನ್ ಬರುತ್ತೆ. ಸೊ ಯಾವುದೇ ರೀತಿ ಸ್ವೀಟ್ಸ್ ತಿನ್ನಕ್ ಹೋಗ್ಬೇಡಿ. ನಾನು ಇವತ್ತಿನ ತನಕ ಯಾವುದೇ ಸ್ವೀಟ್ಸ್ ತಿಂದಿಲ್ಲ. ಅಯ್ಯೋ, ನನ್ನ ಮಗಳು ಸ್ವೀಟ್ ತಿಂತದಂದ್ರೆ ಈ 1 ತಿಂಗಳಲ್ಲಿ ಎಂತ ಸ್ವೀಟ್ ತಿಂದಿದ್ದಾಳಂದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ಜಿಲ್ಪಿ ಒಂದು ಅರ್ಧ ಕೆಜಿ ಅಂದ್ರೆ ಒಂದು 5-6 ತಿಂದಿದ್ದು ಉಂಟು. ಅದು ಒಂದಿನ ಚಿಕ್ಕದಷ್ಟೇ ಅಂತ ನಂಗೆ ಮರ್ತೋಗುತ್ತೆ ಈ ತರ ಮಾತಾಡ್ಬೇಕಾದ್ರೆ. ಅದು ಒಂದಿನ ನಾನು ತಂದಿದ್ದೀನಿ ಅಷ್ಟೇ. ಆಮೇಲೆ ಡೈಲಿ ವಾಕಿಂಗ್ ಮಾಡಿ ಆಯ್ತಾ. ಕಷ್ಟ ಆಗುತ್ತೆ, ನಾನು ಇಲ್ಲೊಂದು 50 ರೌಂಡ್ ಹಾಕ್ತೀನಿ ಮನೆ ಒಳಗಡೆ. ಇಲ್ಲ ಗೈಸ್, ನಾವು ಸಂಜೆ ಒಂದು ಹೋದ್ರೆ 5 ಗಂಟೆಗೆ ಹೋದ್ರೆ 5 ಕಾಲಕ್ಕೆ ಮನೇಲಿ ಇರ್ಬೇಕು. ನಮ್ಗೆ 5 ಗಂಟೆಗೆ ಹೋದ್ರೆ 5 ಕಾಲಕ್ಕೆ ಇರ್ಲೇಬೇಕು. ಅದೇ ಅಮ್ಮನ ಜೊತೆ. ಅದು ಬಿಟ್ರೆ ನಾನು ನೋಡಿ ನಡ್ಕೊಂಡು ಹೋಗೋದೆಲ್ಲ ಒಂದು 50 ರೌಂಡ್ ಹಾಕ್ಬೇಕು. ಯಾಕೆ ಹೇಳಿ, ನೀವು ನಡಿಬೇಕು ಪ್ರೆಗ್ನೆನ್ಸಿನಲ್ಲಿ, ಆವಾಗ ನಾರ್ಮಲ್ ಡೆಲಿವರಿ ತುಂಬಾ ಒಳ್ಳೇದಂತಾರೆ. ಸೊ ನಾನು ಪ್ರತಿದಿನ ಇಲ್ಲಿ ಊಟ ಮಾಡಿದ ತಕ್ಷಣ ಮಧ್ಯಾಹ್ನ ರಾತ್ರಿ ಬೆಳಿಗ್ಗೆ ವಾಕಿಂಗ್ ಮಾಡ್ತೀನಿ. ಮಧ್ಯಾಹ್ನ ರಾತ್ರಿ ಡಾಕ್ಟರ್ ಬಂತೀರ, ಡಾಕ್ಟರ್ ಹೇಳಿರ್ಬೋದು, ಆದ್ರೆ ನಾವು ಆತರ ಹೋಗಿಲ್ಲ, ನೋಡ್ಲಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ತುಂಬಾ ಆಸೆ ಆಗುತ್ತೆ, ಅದು ಬೇಕು ಇದು ಬೇಕು, ಯಾವ್ದನ್ನು ಮನೆಯವ್ರ ಹತ್ರ ಹೇಳ್ಕೋಬೇಡಿ. ಎಲ್ಲರಿಗೂ ಕಷ್ಟ ಆಗುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ನಾನ್ ಬಂದಿದ್ದೆ ಮಗಳಿಗೆ ಏನ್ ಬೇಕು ಏನ್ ಬೇಡ ಮಾಡಿ ವೈಯಕ್ತಿಕವಾಗಿ ಬಂದಿರೋದು, ಅವ್ರು ಇಷ್ಟಪಟ್ಟು ಬಂದಿರೋದು. ಬಟ್ ನೀವು ನಾನು ಇಷ್ಟಪಟ್ಟು ಬಂದು ಮಗಳಿಗೆ ಮಾಡಿ ಕೊಡ್ಬೇಕಂತಲೇ ಬಂದಿದ್ದು. ಅವಳಿಗೆ ಕೇಳದಿರ್ಲಿ ಕೇಳಿ, ನನ್ನ ಕರ್ತವ್ಯ ಅಂತೂ ಮಾಡಿಯೇ ಮಾಡಿ. ನೀವು ಯಾವತ್ತೂ ಕೇಳ್ಬೇಡಿ, ಅಮ್ಮ ನನ್ಗೆ ಆಸೆ ಆಗ್ತಾ ಇದೆ, ಮಾಮಿ ನನ್ಗೆ ಈ ಚಕ್ಲಿ ಬೇಕು, ಏನು ಹೇಳ್ಬೇಡಿ. ನಿಮಗೆ ಏನಾದ್ರೂ ಬೇಕಾದನ್ನ ತಡ್ಕೊಳ್ಳಿ. ಆಸೆ ಆಗಿದೆ ಅಂತ ತಿನ್ನಬಾರ್ದು ಇವಾಗ, ಯಾಕಂದ್ರೆ ಒಳ್ಳೇದಲ್ಲ. ಆಯ್ತಾ? ಒಳ್ಳೆ ನಾನು ಇದೊಂದು ಪಾಯಿಂಟ್ ಹೇಳ್ತೀನಿ.
ಪ್ರೆಗ್ನೆನ್ಸಿಲಿ ಏನಾರು ಆಸೆ ಆದ್ರೆ ಅದು ಹೇಳ್ಕೊಂಡು ಅದನ್ನ ತಿನ್ಬೇಕು ತಿನ್ಬೇಕು. ಅದು ಆಸೆ ಪರಿಹಾರ ಮಾಡಿ ಕೊಡುವರಿದ್ರೆ ಖಂಡಿತ ಇಲ್ಲ ತಿನ್ನಲೇಬೇಕು. ಅಂದ್ರೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪನಾದ್ರೂ ಅದು ಇದು ಮಾತ್ರ ಮಾಡ್ಲೇಬೇಕು. ಅದ್ರಲ್ಲಿ ನಾನ್ ಮಾತ್ರ ನಿಜ ಕಂಟ್ರೋಲ್ ಮಾಡಿದ್ದೀನಿ, ಬಿಕಾಸ್ ಅವ್ರಿಬ್ರಿಗೆ ಸಮಸ್ಯೆ ಆಗ್ಬಾರ್ದು ನನ್ನಿಂದ, ನನಗೋಸ್ಕರ ಏನು ಮಾಡ್ಬಾರ್ದು ಅಂತ ನಾನು ಬಹಳ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಆಯ್ತಾ. ಬಿಕಾಸ್ ನನಗೇನು ಅನ್ಸುತ್ತೆ, ನಾನು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ. ಯಾರ ಮೇಲೂ ನಾನು ಡಿಪೆಂಡ್ ಆಗಬಾರ್ದು, ನನ್ನ ಪಾಡಿಗೆ ನಾನು ಇರ್ಬೇಕು. ಅದು ನಾನು ಹೋಗ್ತೇನೆ ಉಡುಪಿಗೆ, ನಾಳೆ ಯಾಕೆ ಬಂದ ನೋಡಿ, ಎಲ್ಲ ಹಸಿ ಸುಳ್ಳು, ಎಲ್ಲ ಹಸಿ ಸುಳ್ಳು. ನಾವು separate ಆಗಿ ಮಾಡೋಣ. ನಾನಂತೆ ನಾವು ಸಪ್ರೇಟ್ ಆಗಿ ಮಾಡೋಣ, ಇವರಿಬ್ರು ಮಾಡಕ್ ಬಿಡಲ್ಲ. ಎನಿವೇಸ್ ಗೈಸ್, ಇದಿಷ್ಟ ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸುಳ್ಳಿಲ್ಲ. ಐ ಹೋಪ್ ಈ ವಿಡಿಯೋ ನೋಡಿ ನಿಮ್ಗೆ ಮಾದರಿ ಆಗಿರುತ್ತೆ, ನಿಮ್ಗೆ ಇಷ್ಟವಾಗಿರುತ್ತೆ, ನಿಮ್ಗೆ ಅರ್ಥ ಆಗಿರುತ್ತೆ ಪ್ರೆಗ್ನೆನ್ಸಿನಲ್ಲಿ ಹೆಂಗಿರ್ಬೇಕು ಅಂತ. ಧೈರ್ಯದಿಂದ ಇರಿ ಆಯ್ತಾ, ಏನು ಆಗಲ್ಲ. ನಾನೇ ಉದಾಹರಣೆ ಇಲ್ಲಿದ್ದೀನಲ್ಲ ಆಯ್ತಾ. ಮೊಬೈಲಲ್ಲಿ ಫೋಟೋ ತೆಗೆದು ನೆನಪಿಗೆ ಬೇಕಲ್ಲ ವೀಕ್ಷಿತ ಅವರೇ, ನನಗೆ ಉದಾಹರಣೆ ಅಂತ. ಇದು ಉಲ್ಟ ಕೇಸ್ ಅಂತ ಅವ್ರಿಗೆ ಗೊತ್ತಿಲ್ಲ. ಇಷ್ಟೊತ್ತು ನಾನು ಮಾಡಿದ ಪ್ರ್ಯಾಂಕ್ ನನ್ನ ಮರ್ಯಾದೆ ಎಲ್ಲ ಹೋಯ್ತು ಸತ್ಯ. ಅದೇನ್ ಗೊತ್ತಾ, ಎಲ್ಲಾರು ಮಾಡ್ತಾರೆ ಕ್ಯಾಮ್ರಾ ಮುಂದೆ ಕೂತು ಸುಳ್ಳು ಸುಳ್ಳು ಹೇಳೋದು ನಮ್ಮ ಬಗ್ಗೆ. ಅವಾಗ ಮನೆಯವರು ಹೆಂಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಒಂದಾದ್ರೂ ಸತ್ಯ ಇತ್ತ? ನಿಜ ಮಾಡ್ತಾ ಇದೆಯಾ ಅಂತ ಅದೇನು ಯಾವ ಚೀಲ ಮಾಡಿದ ಪ್ರಾಂಕ ಅದೊಂದು ಏನು ದುಡ್ಕೊಂಡು ಹೋಗಿದ್ಕೊಂಡು ಯಪ್ಪ. ಅಯ್ಯೋ ಆ ದಿವಸ ನಾನು ಸತ್ತು ರೇಣುಕಾ. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಸುಳ್ಳು ಹೇಳ್ಬೇಡಿ ಆಯ್ತಾ.